ಸಾಧನಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ನಿವೃತ್ತ ಬುದ್ಧಿಜೀವಿಗಳೇ, ಎಲ್ಲರಿಗೂ ನನ್ನ ಮೊದಲ ವಂದನೆಗಳು. ನನಗೆ ಶ್ರೀಯುತ ಪುತ್ತೂರು ಉಮೇಶ್ ನಾಯಕ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಸಂತೋಷ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಪುತ್ತೂರು ಉಮೇಶ್ ನಾಯಕ್ ಒಬ್ಬ ಸಾಧನೆಗಳ ರೂವಾರಿ. ಇವರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಒಂದು 2-3 ಪುಟದಷ್ಟು ಮಾತಾಡ್ಬೋದು, ಅಷ್ಟು ದೀರ್ಘ, ಅಷ್ಟು ಸಾಧನೆ ಮಾಡಿದವರು. ನಾನು ಅವರ ಬಗ್ಗೆ ಚುರುಕಾಗಿ 1-2 ಮಾತು ಮಾತಾಡಲಿಕ್ಕೆ ಶ್ರೇಯತರು ಕಳೆದ ಹಲವು ವರ್ಷಗಳಿಂದ ಪುತ್ತೂರು ನಗರದ ನೂರಾರು ನಿರ್ಗತಿಕರು, ಮಾನಸಿಕ ಅಸ್ವಸ್ಥರನ್ನು ಗಮನಿಸಿ ಅವರಿಗೆ ಸೂಕ್ತ ನೆಲೆಗಳನ್ನು ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವುಗಳ ಸಹಕಾರದಿಂದ ಆಶ್ರಯ ಕಲ್ಪಿಸಿಕೊಟ್ಟಿದ್ದೀರಿ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಪುತ್ತೂರಿನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳಲ್ಲಿರುವ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಸಮ್ಮೇಳನಗಳನ್ನು ಏರ್ಪಡಿಸಿ ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಸೇವೆಯ ಸಮನ್ವಯ ಸಾಧಕರಾದ ನಿಮ್ಮನ್ನು ರಾಜ್ಯದ ಪ್ರತಿಷ್ಠಿತ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ದಿನಪತ್ರಿಕೆ ಜಂಟಿಯಾಗಿ ನೀಡಿರುವ 2026ನೇ ಸಾಲಿನ ಸುವರ್ಣ ಕನ್ನಡಿಗ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದೀರಿ. ನೀವು ಮಾಡಿದ ಎಲ್ಲ ಸಾಧನೆಗಳನ್ನು ಗುರುತಿಸಿಕೊಂಡು ನಮ್ಮ ಸಂಘದ ವತಿಯಿಂದ ತಾರೀಕು 13/6/2026 ನಮ್ಮ ಸಂಘವು ನಿಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ಎಲ್ರಿಗೂ ವಂದನೆಗಳು ಸರ್. ಇನ್ನೂರು ಸಾಧಕಿ ಶ್ರೀಮತಿ ಪ್ರೇಮಾಕ್ಷರು ವೇದಿಕೆಯನ್ನು ಅವರ ಬಗ್ಗೆ ಪರಿಚಯವನ್ನು ಪ್ರೊಫೆಸರ್ ವತ್ಸಲಾರಾಜ್ಞವರು ಮಾಡ್ತಾ ಇದ್ದಾರೆ. ಕರ್ನಾಟಕ ನಿವೃತ್ತ ನೌಕರರ ಸಂಘ ಸ್ವರ್ಣ ಸಾಧನಾ ಪ್ರಶಸ್ತಿ ಪ್ರದಾನ ಮತ್ತು ಸಂಘದ ವಾರ್ಷಿಕ ಮಹಾಸಭೆ. ಇಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀಮತಿ ಪ್ರೇಮಾ ಕಿಶೋರ್ ಇವರ ಸಾಧನೆಯ ಒಂದು ಕಿರು ಮಾಹಿತಿಯನ್ನು ನಿಮ್ಮ ಮುಂದಿಡಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಧರ ಹಂದೆಯವರಿಂದ ಬಡಗುತಿಟ್ಟು ಯಕ್ಷಗಾನ, ಕುಣಿತ ಮತ್ತು ಅಭಿನಯವನ್ನು ಅಭ್ಯಾಸ ಮಾಡಿ ಶ್ರೀ ಸಾಯಿ ಕಲಾ ಯಕ್ಷ ಬಳಗ ಎಂಬ ತಂಡ ಕಟ್ಟಿ ಯುವ ಯಕ್ಷಕಲಾ ಪ್ರತಿಭೆಗಳಿಗೆ ಆಶ್ರಯ ಕೊಡುವುದರ ಮೂಲಕ ವಿಶೇಷ ಸಾಧನೆ. ನಾಟಕ ಕ್ಷೇತ್ರದಲ್ಲಿ ಕಾರಂತರ ಮೂಕಜ್ಜಿ ನಾಟಕದ ಮುಖ್ಯ ಪಾತ್ರದಲ್ಲಿ ನಟಿಸಿದ ನಿಮ್ಮ ಆ ನಟನೆ ಹಾಗೂ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಂಡಿದೆ. ಸಾಹಿತ್ಯ ಕ್ಷೇತ್ರದಲ್ಲೂ ತಾವು ಪ್ರತಿಭೆಯನ್ನು ಪ್ರದರ್ಶಿಸಿ ಹಲವು ಕವನ ಕಥೆಗಳನ್ನು ಪ್ರಕಟಿಸಿದ್ದೀರಾ. ನಿಮಗೆ JCIಯಿಂದ ಸಾಧನಾ ಶ್ರೀ ಗೌರವ, ಕರ್ನಾಟಕ ಸರ್ಕಾರದ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕಲಾಶ್ರೀ ಪುರಸ್ಕಾರ, ಶಿವಮೊಗ್ಗದಲ್ಲಿ ಕನಕಶ್ರೀ ರಾಜ್ಯಮಟ್ಟದ ಸನ್ಮಾನ, ಆರ್ಯಭಟ್ಟ ಕಲ್ಚರಲ್ ಆರ್ಗನೈಸೇಷನ್ ಸಂಸ್ಥೆಯ ವತಿಯಿಂದ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಾ. ದಿನಾಂಕ 13/6/2026 ಪುತ್ತೂರು ಜೈನ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಯನ್ನು ಗುರುತಿಸಿ ನಾವೆಲ್ಲ ನಿಮ್ಮನ್ನು ಸನ್ಮಾನ ಮಾಡಲಿದ್ದೇವೆ. ನಿಮ್ಮ ಈ ಸಾಧನೆಯು ಇನ್ನೂ ಮುಂದುವರಿಯಲಿ. ಆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಅನುಗ್ರಹ ನಿಮ್ಮ ಮೇಲೆ ಯಾವತ್ತೂ ಇರಲಿ ಎಂದು ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಪ್ರೊಫೆಸರ್ DS ಭಟ್ರು ಬಂದು ಇವರನ್ನಿಬ್ಬರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ